ಮೊದಲಾಗಿ ಮಹಾಸಾಕ್ಷಿಯಾದಂತಹ ದೇವತಾತ್ಮ ಸದೀಪ, ದೇವರ ಆತ್ಮಸ್ವರೂಪವಾದಂತಹ ದೀಪವನ್ನು ಬೆಳಗಿಸಿಕೊಂಡು ನಮ್ಮ ಈ ಲೇಖನ ಯಜ್ಞವನ್ನು ನಾವು ಆರಂಭಿಸೋಣ. ಎಲ್ಲರೂ ಕೂಡ ಕೈ ದೀಪವನ್ನು ಹಿಡಿದು ದೀಪವನ್ನು ಬೆಳಗಿಸೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವ ಅರ್ಥಸಾಧಿಕೆ ಈಗ ಈ ಲೇಖನವನ್ನು ಪ್ರಾಣಾಯಾಮ ನಮ್ಮಲ್ಲಿ ಅಂತಃಶಕ್ತಿಯನ್ನು ಜಾಗೃತವನ್ನಾಗಿಸ್ತದೆ. ಆ ನಿಟ್ಟಿನಲ್ಲಿ ಮೊದಲಾಗಿ ರೇಚಕ, ಪೂರಕ, ಕುಂಭಕ ಎನ್ನುವಂತಹ ಪ್ರಾಣಾಯಾಮವನ್ನು ಎಲ್ಲರೂ ಕೂಡ ಆಚರಿಸೋಣ. ಮೊದಲಾಗಿ ಎಲ್ಲರೂ ಕೂಡ ನೇರವಾಗಿ ಕುಳಿತುಕೊಳ್ಳೋಣ. ಅಮ್ಮನನ್ನು ಕಣ್ಣು ಮುಚ್ಚಿಕೊಂಡು ನೆನೆಯುತ್ತಾ ಒಂದು ಬಾರಿ ಶ್ವಾಸವನ್ನು ತೆಗೆದುಕೊಳ್ಳೋಣ. ಬಲಗೈಯಿಂದ ಎಡಮೂಗನ್ನು ಮುಚ್ಚಿಕೊಂಡು ಬಲಮೂಗಿನಿಂದ ಎಲ್ಲ ಶ್ವಾಸಗಳನ್ನು ಹೊರಗಡೆ ಬಿಡೋಣ. ನಂತರ ಬಲಮೂಗನ್ನು ಮುಚ್ಚಿಕೊಂಡು ಎಲ್ಲ ಶ್ವಾಸವನ್ನು ಎಡಮೂಗಿನಿಂದ ಒಳಗಡೆ ತಗೊಳ್ಳೋಣ. ಅಮ್ಮನನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ಅಮ್ಮನನ್ನು ನೆನೆಯೋಣ. ನಿಧಾನದಲ್ಲಿ ಎರಡೂ ಮೂಗಿನಿಂದ ಎಲ್ಲ ಶ್ವಾಸಗಳನ್ನು ನಿಧಾನದಲ್ಲಿ ಬಿಡೋಣ. ನಮ್ಮ ಬದುಕು ಅಮ್ಮ, ನಮ್ಮ ಉಸಿರಿನಲ್ಲಿ ಅಮ್ಮ ನೆಲೆಯಾಗಬೇಕು. ಅಮ್ಮ ನೆಲೆಯಾದ ಉಸಿರು ಶಾಶ್ವತವಾಗಿ ನಮ್ಮನ್ನು ಬೆಳಗಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರಾಣಾಯಾಮ ನಮ್ಮನ್ನು ಬೆಳಗಿಸುವಂತಹ, ಆತ್ಮಶಕ್ತಿಯನ್ನು ಜಾಗೃತಿಯನ್ನಾಗಿಸುವಂತಹ ಶಕ್ತಿ ಕೇಂದ್ರವಾಗಿದೆ. ಈ ಪ್ರಾಣಾಯಾಮದ ನಂತರ ಎಲ್ಲರೂ ಕೂಡ ಜ್ಞಾನ ಮುದ್ರೆಯನ್ನು ಹಿಡಿದುಕೊಂಡು ಎಲ್ಲರೂ ಕೂಡ ಅಮ್ಮನನ್ನು ಧ್ಯಾನ ಮಾಡೋಣ. ಕಣ್ಣು ಮುಚ್ಚಿದಾಗ ಒಳಗಣ್ಣಿನಲ್ಲಿ ಅಮ್ಮ ಕಾಣಬೇಕು. ಕಣ್ಣು ಮುಚ್ಚಿದಾಗ ಅಮ್ಮ ಒಳಗಣ್ಣಿನಿಂದ ಕಂಡರೆ ಅದನ್ನೇ ಧ್ಯಾನ ಎನ್ನಲಾಗಿದೆ. ಒಳಗಣ್ಣಿನಲ್ಲಿ ಕಂಡಂತಹ ಅಮ್ಮನನ್ನು ಮನಸ್ಸಿನಲ್ಲಿ ಹಾಗೆಯೇ ಇಟ್ಟುಕೊಂಡು ಕಣ್ತೆರೆಯೋಣ. ಕಣ್ತೆರೆದಾಗಲೂ ಅಮ್ಮನೇ ಕಾಣುತ್ತಾಳೆ. ನಮ್ಮ ಎದುರುಗಡೆ ಒಂದು ಚೀಲ ಇದೆ. ಆ ಚೀಲದಲ್ಲಿ ಎದುರುಗಡೆ ಇಟ್ಟಂತಹ ಅಕ್ಕಿಯನ್ನು ತುಂಬಿಸೋಣ. ಈ ಅಕ್ಕಿ ನಾವು ಈಗ ತುಂಬಿಸಿ ಇರುವಂತಹ ಅಕ್ಕಿ ನವಚಂಡಿ ಯಾಗದ ದೇವರ ಆಹುತಿಯ ಪಾಯಸವಾಗಿ ಮಾರ್ಪಾಡಾಗುತ್ತದೆ. ಎಲ್ಲರೂ ಕೂಡ ಮುಷ್ಟಿ ಅಕ್ಕಿಯನ್ನು ಹಿಡಿದುಕೊಂಡು ಚೀಲದಲ್ಲಿ ತುಂಬಿಸೋಣ. ಅಮ್ಮನನ್ನು ನೆನೆಯುತ್ತಾ ಅಕ್ಕಿಯನ್ನು ತುಂಬಿಸೋಣ. ಆ ಚೀಲವನ್ನು ಅದೇ ಹರಿವಾಣದಲ್ಲಿ ಇಡೋಣ. ಕೈ ಮುಗಿದು ಪ್ರಾರ್ಥಿಸೋಣ. ನಮ್ಮ ಉಸಿರನ್ನು ಅಮ್ಮನಿಗೆ ಸಮರ್ಪಿಸಿದ್ದೇವೆ.
ಪ್ರತಿನಿತ್ಯ ನಾವು ಊಟ ಮಾಡುವಂತಹ ಅಕ್ಕಿಯನ್ನು ನಮ್ಮ ಬದುಕನ್ನೇ ಅಮ್ಮನಿಗೆ ಸಮರ್ಪಿಸಿದ್ದೇವೆ. ಇದೀಗ ಲೇಖನ ಯಜ್ಞದ ಕಡೆಗೆ ನಡೆಯೋಣ. ಈಗಾಗಲೇ ತಮಗಾಗಿ ಕೊಟ್ಟಂತಹ ಲೇಖನ ಯಜ್ಞದ ಪುಸ್ತಕವನ್ನು ತೆರೆಯೋಣ. ಪುಸ್ತಕದ ಮೊದಲನೇ ಭಾಗದಲ್ಲಿ ಕನ್ನಡದಲ್ಲಿ, ತುಳು ಅಕ್ಷರದಲ್ಲಿ ಮತ್ತು ಸಂಸ್ಕೃತದಲ್ಲಿ, ಅದೇ ಪ್ರಕಾರ ಇಂಗ್ಲಿಷ್ ಭಾಷೆಯಲ್ಲಿಯೂ ಕೂಡ ಈ ಲೇಖನವನ್ನು ಬರೆದಿದೆ. ಇದೀಗ ನಾವು ಒಂದು ಬಾರಿ ಅಮ್ಮನ 9 ಹೆಸರುಗಳನ್ನು ಬರೆಯೋಣ. ಮಾರ್ಕಂಡೇಯ ಎನ್ನುವಂತಹ ಮುನಿಗೆ ಸಾಕ್ಷಾತ್ ಬ್ರಹ್ಮದೇವರೇ ಹೇಳಿದಂತಹ ಈ 9 ಮಂತ್ರಗಳು, ಇದು ಕೇವಲ ಮಂತ್ರಗಳಲ್ಲ, ಇದೊಂದು ಕವಚ, ನಮ್ಮೆಲ್ಲರನ್ನು ರಕ್ಷಿಸುವಂತಹ ಕವಚ. ಒಂದೊಂದೇ ಮಂತ್ರವನ್ನು ಬರೆಯೋಣ. ಶ್ರೀ ಶೈಲಪುತ್ರೇ ನಮಃ. ನಮಃ. ಶ್ರೀ ಚಂದ್ರಘಂಟಾಯೈ ನಮಃ. ಶ್ರೀ ಕೂಷ್ಮಾಂಡ್ಯೈ ನಮಃ. ಶ್ರೀ ಸ್ಕಂದಮಾತಾಯೈ ನಮಃ. ಶ್ರೀ ಕಾತ್ಯಾಯನ್ಯೈ ನಮಃ. ಶ್ರೀ ಕಾಳರಾತ್ರ್ಯೈ ನಮಃ. ಶ್ರೀ ಮಹಾಗೌರ್ಯೈ ನಮಃ. ಸಿದ್ಧಿಧಾಗಿ ನಾವು ಬರೆಯುವುದರಿಂದ ಒಂಬತ್ತು ಎನ್ನುವ ಸಂಖ್ಯೆಯೇ ಪೂರ್ಣವಾದಂತಹ ಸಂಖ್ಯೆ. ಅಮ್ಮ ಎನ್ನುವಂತಹ ಅಕ್ಷರ, 2 ಅಕ್ಷರ ನಮ್ಮಲ್ಲಿ ಪೂರ್ಣತೆಯನ್ನು ಭರಿಸುವಂತಹ ಒಂದು ಶಬ್ದ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಬದುಕು ಪೂರ್ಣತೆಯ ಕಡೆಗೆ ನಡೆಯಬೇಕು. ನಾವೆಲ್ಲರೂ ಕೂಡ ಒಂದಾಗಿ ಬದುಕಬೇಕು ಎನ್ನುವಂತ ಅಸ್ತಿಗುಖ್ಯತಮಂ ಮತ್ಸ ಸರ್ವಲೋಕೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತತ್ವಮೃಷ್ಟ ಮಹಾಮುನೆ ಎಂಬುದಾಗಿ ಮಾರ್ಕಂಡೇಯ ಮುನಿಗೆ ಸಾಕ್ಷಾತ್ ಬ್ರಹ್ಮದೇವರು ಉಪದೇಶಿಸಿದಂತಹ ಕವಚ ಮಂತ್ರ. ಈ ಮಂತ್ರವನ್ನು ನಾವು 4 ಭಾಷೆಯ ಯಾವ ಭಾಷೆಯಲ್ಲಿಯೂ ಕೂಡ ಬರೆಯುವುದಕ್ಕೆ ಅವಕಾಶವಿದೆ. ಈ 9 ಮಂತ್ರಗಳನ್ನು ಬರೆಯುವುದು ಇದೆಲ್ಲರಿಗೂ ಕೂಡ ದೊಡ್ಡ ಒಂದು ಕವಚವಾಗಿ ಮಾರ್ಪಾಡಾಗ್ತದೆ. ಇಂದು ತಾವೆಲ್ಲ ಬರೆಯುವಂತಹ ಮಂತ್ರ, ಈ ಪುಸ್ತಕ ಕೇವಲ ಪುಸ್ತಕವಾಗುವುದಿಲ್ಲ, ಇದು ವಾಗೀಶ್ವರಿ ಮಾತೆಯಾಗಿ, ವಾಗೀಶ್ವರಿ ದೇವತೆಯಾಗಿ ಪೂಜೆಗೊಳ್ಳುತ್ತದೆ. ಪ್ರತಿ ವರ್ಷವೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ವಾಗೀಶ್ವರಿ ಪೂಜೆಯನ್ನು ಈ ಪುಸ್ತಕದಲ್ಲಿ ಮಾಡುವುದುಂಟು. ಇಂದು ತಾವು ಬರೆದಂತಹ ಪುಸ್ತಕ ವಾಗೀಶ್ವರಿ ಮಾತೆಯಾಗಿ ಪ್ರತಿನಿತ್ಯವೂ ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮನ್ನು ರಕ್ಷಿಸುತ್ತಾ ಬರುತ್ತದೆ. ಅಮ್ಮನನ್ನು ನೆನೆಯಬೇಕು. ಅಮ್ಮನನ್ನು ನೆನೆಯಬೇಕಾದರೆ ಅಮ್ಮನನ್ನು ಬರೆಯಬೇಕು. ಅಮ್ಮನ ಹೆಸರು ಪುಸ್ತಕದಲ್ಲಿ ಬರೆದರೆ ನಮ್ಮ ಹೆಸರು ಅಮ್ಮನಲ್ಲಿ ಉಳಿಯುತ್ತದೆ. ಅಮ್ಮನಲ್ಲಿ ನಮ್ಮ ಹೆಸರು ಉಳಿದರೆ ನಮ್ಮ ಹೆಸರು, ನಮ್ಮ ಬದುಕು ಶಾಶ್ವತವಾಗುತ್ತದೆ. ಆ ನಿಟ್ಟಿನಲ್ಲಿ ಸರ್ವಸಾಕ್ಷಿಯಾದಂತಹ ದೀಪವನ್ನು ಹಚ್ಚಿಕೊಂಡು ಧನ್ಯಂ ಕರೋತಿ ದಾತಾರಂ
ನಮ್ಮೆಲ್ಲರ ಬದುಕನ್ನು ಕೂಡ ಧನ್ಯತೆಯ ಕಡೆಗೆ ಕೊಂಡೊಯ್ಯುವಂತಹ ಅಕ್ಕಿಯನ್ನು, ಧಾನ್ಯವನ್ನು ಕೂಡ ಇಟ್ಟುಕೊಂಡು ನಮ್ಮ ಬದುಕಿಗೆ ಪ್ರತಿನಿತ್ಯವೂ ಹೊಸತನದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಹೊಸತನದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಸೇರೋಣ. ಹೊಸ ಮಾರಿಗುಡಿ ಮಾರಿಯಮ್ಮನ ಕ್ಷೇತ್ರದಲ್ಲಿ 9 ಬಾರಿ 9 ಹೆಸರುಗಳನ್ನು ಬರೆಯುವುದರಿಂದ ನಮ್ಮೆಲ್ಲರ ಬದುಕು ಕೂಡ ಅಮ್ಮನಲ್ಲಿ ಶಾಶ್ವತವಾಗಿ ನೆಲೆಯಾಗಲಿ ಅಂತ ಹೇಳ್ತಾ, ಈ ಅಮ್ಮನ ಲೇಖನ ಯಜ್ಞ ಶ್ರೀ ಕೃಷ್ಣಾರ್ಪಣಮಸ್ತು. ನಾಮಲೇಖನ ಯಜ್ಞದ ಕಾರ್ಯ ಮುಂದುವರಿಯುತ್ತದೆ ವೇದಿಕೆಯಲ್ಲಿ. ಇದೇ ಶುಭಾವಸರದಲ್ಲಿ ಅಮ್ಮನ ಹೆಸರು ಬರೆಯುತ್ತಿರುವ ಈ ಶುಭ ಗಳಿಗೆಯಲ್ಲಿ ಅಮ್ಮನ ಕ್ಷೇತ್ರದ